you.
सर्वस्तरो वेदर्वेशे सर्वशक्तिनोदे वेदरागिमोदेवी दुर्गे देवी नमो देव सर्वमङ्गलमाङ्गल्येष्वे सर्वासादिके शरण्ये त्र्यम्बके गौरी नारायणे सौवर्णामृतिकान्ते नामोद्धामे धन्यवादकं जन्मोलाभेन धन्यवादकं ैवेयांगदाहार पुनर्धरामाखंडरादिर्दां ध्याये द्वितिनिवासीं श्रीगृहामाशुद्वञ्जाननां दुर्गा परमेश्वरी नमः प्रार्थनां समर्पयामि आडेजमा संसार कुटुंबदकलो अंजने माता ग्रामोत्तेर्मकलो यजमा केतयजोगदाकोंತ ಸೇರೊಂದು ದುರ್ಗಾ ಪರಮೇಶ್ವರನ ದಿವ್ಯತನ ಭಕ್ತಿ ಸುಧಾರಸುವ ಪ್ರಾರ್ಥನೆ ಮಾಡಿ ಪ್ರತಿ ವರ್ಷ ವಾರ್ಷಿಕ ಉತ್ಸವದ ಅಂಗಭೂತವಾದ ಸಾನ್ನಿಧ್ಯ ಉದ್ಯೋಗವಾದ ಪ್ರಾತಃಕಾಲ ಗಣಯಾಗ ಅಂಜನೆ ಪಂಚಗವ್ಯ ಪಂಚಾಮೃತ ಪೂರ್ವಕ ಕಲಶಾಭಿಷೇಕ ಮತ್ತೊಂದು ಯಥಾಶಕ್ತಿಯಾದ ದೇವರಿಗೆ ಪ್ರಸನ್ನ ಕಲ್ಪೋಕ್ತ ಪೂಜಾರಾಧನೆ ಪರಿವಾರಕ್ಕೆ ಮಾತ ಆರಾಧನೆ ಮತ್ತೊಂದು ಮಾಧ್ಯಾಹ್ನ ಕಾಲ ಅನ್ನ ಬಲ್ಲ ಪೂಜಾ ಪುರಸ್ಕಾರವಾದ ಅನ್ನದಾನ ಅಂತಿಮ ಸಂಧ್ಯಾ ಕಾಲ ದೇವರಿಗೆ ಕಲ್ಪೋಕ್ತ ಪೂಜಾ ಪುರಸ್ಕಾರವಾದಂತದ್ದು ಯಥಾಶಕ್ತಿ ಆರಾಧನೆ ಮತ್ತೊಂದು ದೇವಿನ ಮಾತ ಕರ್ತವ್ಯನ ತಾದೊಂಜಿ ಕಾಣಿಡ್ದು ಭಯಂಕರ ಮಾತ ಅರ್ಪಿತ ಮತ್ತದೆ ಸಾಧಾರಣ ಕರ್ತವ್ಯ ಹೆಚ್ಚಿನ ಹೋಗೋದು ಚಂದಾಂಡ ಈಗ ಮಾತ ಕ್ಷಮಾ ಸಮುದ್ರಾಂಜ ಅಪ್ಪೆ ಹಾಗೆ ಕ್ಷಮಾಪಣೆ ಕೊಟ್ಟು ತನ್ಮೂಲಕ ಅನುಗ್ರಹ ಎಂದು ಸನ್ನಿಧಾನ ಮುಕ್ಕಾಲು ಮೂಲಿಗಳಿಗೆ ಉಂಟು ಮಾಡ್ತಾ ದೇವಿನ ಅನುಗ್ರಹ ಅಭಯವಾಕ್ಯ ನಡವಳಿಕೆ ಉದ್ದೇಶದಲ್ಲಿ ಎಂದು ಮಾತೆಲ್ಲ ಭಕ್ತಿ ಶ್ರದ್ಧಾ ದುರ್ಗಾಪುರ
ಗ್ರಾಮದ ಪುರೋಹಿತರೆ, ಮುಕ್ತೇಶ್ವರ, ಕಲ್ಲಿಮಾರ ಸಂಸಾರ, ಉಳ್ಳಾಳದ ಸಂಸಾರ, ಸೇರಿಸಿದ ಪದ್ಮಾಜಿ ಸಂಸಾರ, ಪದ್ಮಾಜಿ ಮಗನ ದೊಡ್ಡ ಪ್ರಕಾರ ಮುತ್ತುರ ಅಪ್ಪನ ವಚನಕ್ಕೆ ಅಪ್ಪನ ಹೊರದು ಓಡು ಕಂಡ ಕಣ್ಣು ಬಿಚ್ಚಿದ ಕಟ್ಟತ್ತೆ ಕಟ್ಟ ಪ್ರಕಾರ ಈ ಪುತ್ತೂರಿನ ಮಧ್ಯಾಹ್ನದ ಮೊಟ್ಟಲ ಎಂಗಿನ ಷೋಡಶೋಪಾಚಾರ ಸೇವನ ಮಾತ ಮುಖ್ಯದಲ್ಲಿ ಬಾರಿ ಸಣ್ಣವಾದ ಸಂತೋಷಗಳು ಇರುತ್ತೆ ಅಂತಂದಿದ್ದಾರೆ. ಅವರ ಸಂತೋಷದ ವಚನನೆಯ ಸಂಸಾರಗಳು ಅದನ್ನು ಕೊರಳತ್ತೆ ಪ್ರಕಾರವಾದ ಸಿದ್ಧಲ್ಲ ಆಯ್ದು ಸ್ವೀಕಾರ ಆಗಿ ಪಕ್ಕದ ತುಂಬ ಶಾಲೆ ಬಲಿಸಬೇಕ ಸತ್ಯದ ವಚನ ಕರ ಮೂಲೆ ಸಾನ್ನಿಧ್ಯಗಳು ಇತ್ತೆ ಕಟ್ಟ ಪ್ರಕಾರ ಆಯ್ದ ಸ್ವೀಕಾರ ಮತ್ತು ಕೊಟ್ಟು ಆಯ್ದ ಸ್ವೀಕಾರ ಕುಂತಿದ್ದಾರೆ. ಮುಕ್ತೇಶ್ವರ ಸಂಸಾರ, ಕಲ್ಲಿಮಾಡ ಸಂಸಾರ, ಉಳ್ಳಾಳದ ಸಂಸಾರ, ಸೇರಿಸಿ ಪದ್ಮಾಜಿ ಮಗಳ ಪದ್ಮಾಜಿ ಸಂಸಾರಗಳ ಪೂರಕಟ್ಟು ಪ್ರಕಾರ ಈ ಧರ್ಮಸ್ಥಳ ಕೇಂದ್ರ ಮಂಡಳಿ ನೆಲಾಯನ ದುರ್ಗಾ ಪರಮೇಶ್ವರಿ ಸಂತೋಷಗಳು ಆಯ್ದ ಸ್ವೀಕಾರ ಆಯ್ದ ಸ್ವೀಕಾರ ಕಲ್ಲಿಮಾರ ಸಂಸಾರ ಪೂರ್ವಕಾಲಗಳು ಸೋಮೇಶ್ವರರು ಮತ್ತು ಸೋಮನಾಥ ಪಾದೆಡೊಂದು ಸೋಮನಾಥನು ಬೆಚ್ಚಿ ಮಣ್ಪಾವಣೆ ಆ ಸಂದರ್ಭ ಸೋಮನಾಥ ಗುರುನ ವಹಿಸಪಟ್ಟ ಉಳ್ಳಾರಡು ವೀರಭದ್ರ ಸ್ವಾಮಿಯ ಸಾನ್ನಿಧ್ಯಡು ಈ ಅಪ್ಪಾಜಿ ವೀರಭದ್ರ ಸ್ವಾಮಿಯ
ಬಲತವಾಗುಡು ನೆಲ ಅದು ಪದ್ಮಸಾಲಿ ಸಂಸಾರ ಕೊರ್ಪುನಂಚಿನ ಸೇವನೆ ಸ್ವೀಕಾರ ಮಾಡ್ಕೊಳ್ಳುವಂಥದ್ದು ಸೋಮನಾಥನ ಅಪ್ಪಣೆ ಪ್ರಕಾರ ಪದ್ಮಸಾಲಿ ಸಮಾಜಾರಾಧನ ನಂತರ ವೀರಭದ್ರ ಸಾನ್ನಿಧ್ಯುಡು ವೀರಭದ್ರನ ಬಲಭಾಗುಡು ಒಂದೇ ಶಕ್ತಿ ಸ್ವರೂಪವಾದ ವೀರಭದ್ರನ ಬಲಭಾಗುಡು ಒಂದೇ ವಿವಾಹ ಒಳ್ಳ ಕಾಲ ಕರಿನಗ ಎಲ್ಲ ಕ್ಷೇತ್ರ ಅಜೀರ್ಣಾದ ಕಣ್ಣಿಗೆ ಸ್ವಚಂದನ ಪರಿಸ್ಥಿತಿ ಬರ್ತದೆ ಅಂತಿದ್ದ ಸಂದರ್ಭ ಐದು ಬಗ್ಗೆ ಏತೋ ಕಾಲ ಕರಿನಗ ಕೂಡ ಏನನ್ನ ಬಡೆಯನ್ನ ಬಡ ಸಂಸಾರ ಪುನರಿಜ್ಜಯವನ್ನು ಮತ್ತು ಎಲ್ಲೇ ಮಟ್ಟಿಗೆ ಹಾಗೆ ಮಲ್ಲ ಅಂತಿದ್ದ ಏಕರೂಪದ ಶೀಲ ಗುಡಿಕೆ ಆರಾಧನೆ ಅಂತಿದ್ದ ಸಂದರ್ಭಗಳು ಬಡ ಸಂಸಾರ ಆರಾಧನೆ ಅವರ ಅಲ್ಪ ಎಲ್ಲ ಪರಿವಾರ ಶಕ್ತಿಗಳು ಹಲವಾರು ಇರ್ತದೆ ಶಿವಮಾದಿ ಬಂಡೆ ಮಗರಾಯ ಮಾಮ ಇತ್ಯಾದಿ ಶಕ್ತಿಗಳು ಇರ್ತದೆ ಅಕಲೇ ಮಾತ್ರ ಸರಿವಾರ ಸರಿಯಾದ ರೀತಿಯಲ್ಲಿ ಮಕ್ಕಳು ಪ್ರತಿಷ್ಠಾಪನ ಮಾಡ್ಕೊಂಡು ಅವರ ಅಲ್ಪ ಸರಿಯಾದ ವ್ಯವಸ್ಥೆಯಲ್ಲಿ ಇದ್ದಾರೆ ಆಡ ಒಂದು ದೈವಶಕ್ತಿಗೆ ಆವಾಹನೆ ಆವಡನಾಡ ಅక్కడ ಸಾನ್ನಿಧ್ಯ ಅವರು ಐದು ಪಕ್ಕದ ಸಾನ್ನಿಧ್ಯ ಲೆಪ್ಪನಿ ಅಲ್ಪ ಸಾನ್ನಿಧ್ಯನೇ ಇದ್ದಾನೆ ಆ ಸಂದರ್ಭಗಳು ಉಳ್ಳಾಳು ವೀರಭದ್ರ ಸಾನ್ನಿಧ್ಯರು ಒಂಜಿ ವೀರಭದ್ರ ಪೂಜೆ ಹಾಪಣದಿತ್ತನಾಡ ಒಂಜಿ ಬಟ್ಟಲ್ಲ ಲಡ್ಡು ಕಕ್ಕಿ ಅಭಾವಾದ ಬಡತನ ಕಾಲು ಅವಾಗ ಆ ಸಾನ್ನಿಧ್ಯ ಎಲ್ಲ ವೀರಭದ್ರ ಬೇಕತ್ತೆ ಯಾನ್ ಬೇಕಾಗ್ತದೆ ಅಪಕೀರ್ತಿ ಪರಿಹಾರ ಬಂದಿದೆ ಐಕೆ ಬಳದು ಕಲಿಯುಗೋಡು ದುರ್ಗಾ ಪರಮೇಶ್ವರಿ ಪಾತ್ರೆಯಿಂದ ಇದ್ದಿಲ್ಲ ಬೇತೆ ರೂಪದ ಇಂದು ದರ್ಶನ ಬಲಿ ಎಲ್ಲ ಇದನ್ನಾಳ ಆ ಸಾನ್ನಿಧ್ಯೋಡು ಬರ್ತದಂಚಿನ ಒಂದು ಅಪಕೀರ್ತಿನ ನಿವಾರಣೆ ಮಾಡ್ಕೊಳ್ಳೋಗೋಸ್ಕರ ಯಾನು ಆ ಸಾನ್ನಿಧ್ಯೋಡು ಎನ್ನ ಗಾಳಿನ ಎಂಕ ಬೋಡ ಇನ್ನ ತೇಜವಿತ್ಯ ಸ್ವೀಕಾರ ಮಲ್ತೊಂಡೆ ಕಟ್ಟ ಪ್ರಕಾರ ಕೆಲವು ಸಾವಳಿ ಸ್ವಲ್ಪ ಎನ್ನ ಸೇವೆ ಉಣ್ಣು ಮಲ್ಪಾವಣಿ ಐದು ಬಗ್ಗೆ ಕಟ್ಟಬಾರದು ಎನ್ನ ವಚನ ನೋಡಿ ತತ್ತನಾಡ ದುರ್ಗೆ ಅತ್ತೆ ತತ್ತನಾಡ ದುರ್ಗೆ ಮುನಿನ ಅರೇಜ್ ಆತ್ಮಸ್ವರೂಪಿಯಾದ ದುರ್ಗಾ ಪರಮೇಶ್ವರಿಯನ್ನು ಮತ್ತು ಕಟ್ಟುಪಾಡಿನ ವ್ಯತ್ಯಾಸ ಗೊತ್ತಿಲ್ಲ ಅವರ ಎನ್ನ ಕಟ್ಟುಪಾಡಿನ ವ್ಯತ್ಯಾಸದ ನುಡಿನ ಆ ಸಂಸಾರ ಆಯ್ತು ಅಧಿಕಾರ ಸ್ಥಾನ ಸಂದರ್ಭಡು ಅಗ್ಲಿ ಎನ್ನ ವಚನ ಭಕ್ತಿ ಧ್ಯಾನ ಬೋದು ವಿವಾರ ಆಡತ್ತೆ ಅಪ್ಪ ಎದುರೆದುರು ಮನ್ಪಾಲ ಎಂತ ಅಂಚಾದ ಒಂದೇ ಎಲ್ಲ ತಿರಮುಖ ಬಿಡಿಯರು ಆಡಲೇ ಇನ್ನು ಶಿವರಾತ್ರಿಯ ಸಂದರ್ಭಡು ಓವೆ ಒಂಜಿ ವಾದ್ಯ ವಾಲಗಾದಿಲು ತಿನ್ನಾಡ ಎನ್ನ ಅಲ್ಪ ಉದ್ದೇಶ ಸಂಸಾರ ಲೆಪ್ಪನ ಪ್ರಕಾರ ಮಣ್ಣೆಡು ಸಂಸಾರ ಏನು ಉಂಡು ಬಂತಿಲ್ಲ ಅಲ್ವಾ ಯಾರು ಕೊಂಚ ಗಲಿಗೆ ಮಿತ್ರ ಉಂಟಾಗ್ಬೋಯ್ ಅಪಹಾಸ್ಯ ನಿಂದನಾದಿರು ಆ ಮಣ್ಣು ಘೋಷಣಾತ್ ಬತ್ತದು ಬೋನು ಯಾರು ಸ್ವೀಕಾರ ಮಾಡ್ತಂದಂತೆ ಪಾತ್ರಿ ಅಲ್ವಾ ನಿಂದನಾಡ ಯಾರಿಗೆ ಗೊತ್ತಿಲ್ಲ ತಂತಿಲ್ಲ ಯಾರು ಅಂದತ್ತೆ ಆ ಸತ್ಯ ವಿಚಾರ ಪ್ರಕಾರ ಯಾರು ಸ್ವೀಕಾರ ಮಾಡ್ತಾರೆ ಪಾತ್ರಿ ಯಾನು ಮುಡಿದು ಬಾಡ್ರೆ ಬಲ್ಲಿ ಪಡೆದು ಅರ್ಪದ್ದು ಯಾನು ಧರ್ಮಸ್ಥಳದ ಗೇಣಿದ ಮಣ್ಣಿಗೆ ಎಷ್ಟಿದೆಯೇ ವಿವಾರ ಆಡುತ್ತೆ ಈ ಧರ್ಮಸ್ಥಳದ ಗೇಣಿದ ಮಣ್ಣು ಎನ್ನನೇ ಈ ಕುಟುಂಬ ಸಂಸಾರ ಒಂದು ಕಾಲರು ಜೈನ ಸಮಾಜ ಬಿಡಿದು ಹೋಯಿನಂತಿನ ಉಳ್ಳಾದಿನ ಶಕ್ತಿ ಅತ್ತನ ದುರ್ಗೆ ಅಂತಿತ್ತ ಹಿಂದೆ ಸಮಾಜದ ಆರಾಧನೆ ಮತ್ತು ಎಂಕಲನೇ ಎನ್ನನೇ ಶಕ್ತಿ ಈ ಮಣ್ಣಲ್ಲಿ ಇತ್ತನೇದವರ ಆ ಮಣ್ಣದ ದೃಷ್ಟಿ ಈ ಮಣ್ಣಿಗೆ ಅವೇ ಶಕ್ತಿನ ಈ ಮಣ್ಣು ಜೈನ ಸಂಸಾರ ಈ ಸಂಸಾರ ಅಲ್ಲಿಯಾಂದ್ರ ಹೋನಾಗ ಅಕಲೆ ಬಿಡಿದು ಹೋಯಿನ ಈ ಸಂಸಾರ ಕಠೋಣ ಬರ್ತದೆ ಅವಳ ಅಲ್ಲಿಯಾಂದ್ರ ಆದ್ಕೊಂಡು ಐಲ್ಲ ಮಿತ್ತು ಬಾಡೋಡು ಬಂದ್ರು ಉದ್ದೇಶೋಡು ಅಲ್ಪದ್ದು ಬೆರಿಬಾರ್ದು ಯಾನು ಈ ಮಣ್ಣಿಗೆ ದಿಷ್ಟಿದೆಯೇ ಅಲ್ಪ ಅಂಜನೆ ಎನ್ನ ಅಪ್ಪೇನು ಬಂದು ಬೇಸೆ ಒಂಜಿ ಹೋಗಿ ಅಪ್ಪೇನು ನಮ್ಮನ ಎನ್ನ ಪಾತ್ರ ಎತ್ತೆ ಕಠಿಣ ಉಳ್ಳಾದು ಬಂದ ಜೀವ ಅಂಟಾದು ಭಕ್ತರಿಗಂತ ಆರಾಧನೆ ಮಾಡ್ಕೊಂಡು ಬಂದಿನ ಒಂದು ಛಾಯಾರೂಪ ಕಾಪಿತ ರೂಪದ ಶಕ್ತಿಯ ಕಠಿಣ ಉಳ್ಳಾದಿ ಆದ ಛಾಯಾಚಿತ್ರಗಳು ಯಾನು ನೆಲೆ ಆದು ನೀರು ವಿಸರ್ಜನೆ ಬರ್ತದೆ ಹಾಗೆ ಅಂಜನೆ ಉಳ್ಳಾಳದ್ದು ಬೆರಿಬಾರ್ದು ಬರ್ತದೆ ವೀರಭದ್ರದ ಹಾನಿ ಅಂತ ಬರ್ತದೆ ದುರ್ಗಾ ಪರಮೇಶ್ವರ ಈ ಮಣ್ಣಿಗೆ ನೆಲೆ ಆಗಿ ಅಂಜನೆ ಜೈನ ಸಂಸಾರ ಧರ್ಮಸ್ಥಳದ ಮಣ್ಣಿಗೆ ಈ ಭೂಮಿನ ಬುಡಿದು ಹೋಗಿನ ಸಂದರ್ಭಗಳು ಎಲ್ಲ ಶಕ್ತಿ ನಮ್ಮದು ಬುಡಿದು ಹೋಗಿರು ಗಾಯಗೊಂಡ ಚಾರು ಹಲವಾರು ಅಂಟಾದ್ರೆ ಆ ಈ ಮೂಜಿ ರೂಪದ ಶಕ್ತಿಯನ್ನು ಈ ಧರ್ಮಸ್ಥಳದ ಈ ಮಣ್ಣನ್ನು ಧರ್ಮಸ್ಥಳದ ಒಪ್ಪಿಸಾದ ಬೋಣ ಜೈನ ಸಂಸಾರ ಧರ್ಮಸ್ಥಳದ ಕ್ಷೇತ್ರದ ಈ ಮಣ್ಣನ್ನು ಬುಡಿದು ಬೋಣ ಅಂಜನೆ ಐನು ಈ ಸಂಸಾರನೇ ಆರಾಧನೆ ಅಂಜನೆ ಕಡಿಲಪ್ಪೇನು ಮತ್ತು ಭಕ್ತಿಡ ಆರಾಧನೆ ಶಕ್ತಿ ಅಂಜನೆ ಉಳ್ಳಾಲೋದು ವೀರಭದ್ರಗೆ ದೈವಾದ ಭಕ್ತರ ಶಕ್ತಿಯಾನು ಅಂತ ಅದು ಕೂಡ ಯಾನು ಅಡೆಗೆ ಮೋನೆ ಮಾಡಿಸಿ ಹಿಡಿದು ಒಂದು ಭಕ್ತೇನ ಅಡೆಗೆ ದೃಷ್ಟಿ ಕೂಡ ಇದು ಎನ್ನ ಸಾನ್ನಿಧ್ಯನ ತಿರ್ಗಾವುಂಡೆ ಸತ್ಯ ವಿಚಾರತ್ತೆ ಅಂತ ಪೂಜೆ ಕ್ಷೇತ್ರದ ಶಕ್ತಿ ತಿಳಿದವರ ಇದ್ದಾಂಗನ ಜಾಗಡಿ ಕೂಡ ಎನ್ನ ಶಕ್ತಿ ಆವಾರದಂತೆ ಕೊಡಿಪಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಇಂಚಿನ ಅಶ್ವತ್ಥಮರಣಿ ಯಾನೇ ಕೊಡಿಪಾದೆ ಈ ಕ್ಷೇತ್ರಗಳು ನಾಗನ ಮುಟ್ಟತ್ತು ಮತ್ತು ಉಂಟಾಗುವಂತೆ ನನದುಂಬು ಗಣಪತಿನ ಸಾನ್ನಿಧ್ಯ ಆಯಿರುಂಡು ಅಂಜನೆ ಕೆಲವು ದೈವಶಕ್ತಿ ಆಯಿರುಂಡು ಅಂತಿದ್ದ ಮಾತು ಮಲ್ಪಾವಣೆ ಒಂದು ಸಂದರ್ಭ ಆಡಲ ಎಂಕೊಂಜಿ ವಚನ ಕೊಡ ಪ್ರಕಾರ ಸಂಸಾರ ಎಂಕದ ಕಾಸಿಜ್ಜಿ ಬ್ಯಾಂಡ್ ವಾದ್ಯಗಳು ಗೋಡಾನಾಗ ಎಂಕ ಲೆಪ್ಪ ಅಂದ್ಕೊಂಡು ಒಂದತ್ತು ಎದ್ದು ಬ್ರಹ್ಮ ಕೆಲಸ ಕೈದುಕೊಂಡು ಅಪ್ಪನ ತಾಳ್ಮೇಲೆ ಪರೀಕ್ಷೆ ಮಾಡ್ತೇವೆ ಐದು ಮಾಡ್ಕೊ ಪ್ರಯತ್ನ ಮಾಡುತ್ತೆ ಅಂತ ನನ್ನ ಯಾನೇ ದುಂಬು ಬೇಜಾಡುತ್ತೆ ಪ್ರೇರಣೆ ಮಾಡ
ಎಷ್ಟು ವರ್ಷ ಅಂಚಾದು ಏಪ ಎಂತ ವಾ ಎನ್ನ ಒಂಜಿ ಸ್ಟೇಜಿನ ಜನ ಉಂಡು ಮಲ್ಪರಿ ಎಂಕ ಬ್ಯಾಂಡ್ ವಾದ್ಯದ ಒಳಗತ್ತೆ ಇಜ್ಜಂದೆ ನೀನು ಉಂಡು ಮಲ್ಪರಿಗೆ ಆಸೆ ಅದು ಇನ್ನು ಬ್ರಹ್ಮಕಲಸದ ದಾನ ಇಜ್ಜನೆ ಮಾಡುತ್ತೆ ದಾದಾಣ ಇದ್ದರ ಒಂಜಿ ಶಬ್ದಕ್ಕೆ ಉನ್ನಂಚಿನ ಒಂಜಿ ಸ್ವರ ಒಂಜಿ ಇದ್ದು ಶಬ್ದ ಓಲಚ್ಚಿ ಅಪ್ಪಗ ದಾದ ಇದ್ದಂದ್ರೆ ಇಜ್ಜಂದೆ ಎಂಟು ಇಜ್ಜಿನ ನನಗೆ ಇಜ್ಜಂದೆ ಮತ್ತೆ ಬ್ರಹ್ಮಕಲಸ ಸಂದರ್ಭಗಳು ಓಲಾಡ ಈ ಒಂದು ಸಂತೋಷಾನ ಈ ಮತ್ತು ಬ್ರಹ್ಮಕಲಸದ ಸಾನ್ನಿಧ್ಯಗಳು ಈ ರೀತಿಯ ವಾಳ ಬ್ಯಾಂಡ್ ವಾದ್ಯ ಒಳಗಿದ್ದ ಬ್ರಹ್ಮಕಲಸ ಓಲಾಟ ಇವು ಓಲಚ್ಚಿ ಸಂತಿಲ್ಲ ಕೇಳ ಸಂಸಾರ ಆಡಲ್ಪ ದಾಯಾನ ಮುನಿಯೋಜಿ ಬಣ್ಣ ಏನು ಏಕಭಕ್ತಿ ನಮ್ಮ ನಾಟ್ಲವ್ರಿ ತಿರಸ್ಕಾರ ನಾಟ್ಲವ್ರಿ ಅವಾಗ ಅಲ್ಪ ಪ್ರಾರ್ಥನೆ ಮತ್ತು ನಾಟ್ಲಿ ನಾನು ಮುಲ್ಬಾರ್ದು ಅಡ್ಡಕಾರ್ದಿ ಅಪ್ಪ ಎಂಚ ಏನು ಭಕ್ತರಿಗೆ ಬೇರೆ ಯಾರು ಅಂತ ಅದು ನನ್ನ ದುಂಬಗು ನಾನು ಎಕಡೆ ಸತ್ಯ ಧ್ವಜಾದ ಬರಿಯ ಯಾನು ಬುಡುಪೂಜಿ ಇನ್ನು ಬಂದ್ಕೊಂಡು ಎಕಡೆ ಸತ್ಯ ಧ್ವಜಾದ ಬರಿ ಏನು ಮಾಯ ಶಕ್ತಿ ಗೊತ್ತಾನ ನನ್ನ ದುಂಬಗು ಯಾನು ಬೆನ್ನಿ ಬೆನ್ಪೆ ಏನು ಬಸ್ತಿ ಬಂತೀರ ಅಕ್ಲೇನು ಯಾನು ಮನ್ಪಾದ ತರ್ಪುಡಾವೆ ಈ ಸಾನ್ನಿಧ್ಯ ಹಿಡಿದು ಅಕ್ಲಿ ಯಾರ ಎನ್ನ ತೇಜಿನ ಎಲ್ಲ ಶಕ್ತಿ ಮನ್ಪಾದ ಈ ಮಣ್ಣನ್ನ ಬೆಲೆದಾವಳು ನನ್ನ ದುಂಬಗು ಈ ಮಣ್ಣು ಅಂಜನೆ ಉಳ್ಳಾದ ಮಣ್ಣಿಡ್ಲ ಯಾನು ಕೊಡ ಎಂಚೆ ಕಡೆ ಸತ್ಯದ ಪುಲ್ಪುಣ ಸತ್ಯ ಧ್ವಜಾದ ಬರಿಯನ್ನ ಅವೇ ರೂಪರು ನಾನು ಪಿಡ ಬುಡ್ನ ಹಾಕ್ಲೇನು ಮಾತ್ರ ಅಂತಂದ್ರೆ ಅಪ್ಪ ಬೋರ್ಡ್ ನೀರು ಏನಿದ್ದಾರೆ ಮುನಿಪನ ಶಕ್ತಿ ಉಳ್ದಾದಿ ಉಳ್ಳಾದಿ ಇರ್ತೀಯ ಅಂಜಾದೆ ನಾನು ಸತ್ಯ ವಿಚಾರಣೆ ತಿಳ್ಕೊಂಡೆ ವಿಚಾರ ನಾನು ಏರು ಎಂಜಿನ ಮಾಡಿ ಒಂದು ದಾರ ಇದ್ದಂಗ ಕ್ಷೇತ್ರ ನೀರು ಬರೋಡಲ್ಪ 20 ಬರೋಡು ಬಂತಿದೆ ಮತ್ತೆ ದುರ್ಗೆ ಮುನಿನ ಹೆಂಜಿನ ಬಂದೆ ಆ ಮುನಿಯಂದು ಜ್ಞಾನ ಕೊಟ್ಟು ಮಾತ್ರ ಕೆಲಸ ಅದೇ ಈ ಕುಟುಂಬ ಸಂಸಾರ ಉಳ್ಳಾಡು ಎಂಟು ಕುಟುಂಬ ಸಂಪೂಜಿ ಯಾರು ಬೊಕ್ಕ ಮಾಡ್ಕೊಂಡ ಕರ್ಣ ಉತ್ಸವದ ದೂರು ಪರಿಯರ ಅಪ್ಪಣೆ ಗೊತ್ತು ಇನ್ನು ಮುಟ್ಟ ಪ್ರಾರ್ಥನೆ ಸಂಸಾರ ಒಗ್ಗಟ್ಟಾದ ಉಳ್ಳಾಡು ಒಂದು ಬಾಲೆ ಬಿಳಿಪೋಡು ಬಿಳಿಪೋಡು ನೀರೇ ಕೊರೋನಾಡ ಬಾಲೆ ಬಿಳಿಪೋಡುತ್ತೆ ಈಗಿನ ಅಪ್ಪ ಬೇಲೆ ಮಂತ್ ತಂದುಕೊಳ್ಳ ಅವೇ ಸಿಗ್ತೈತಿ ಅಂಚಾದ ನಮಗೆ ಯಾರು ಹೇರಲ್ಲ ಒಂದು ಎಡ್ಡೆಗೆ 35 ವರ್ಷದ ಅವಕಾಶ ಪೊರಿಗೆ ನನ್ನ ದುಂಬಗೂ ಅವಕಾಶ ಇಚ್ಚಿ ಯಾಪತ್ತರಿ ಪಾವಲು ಯಾಪತ್ತರಿ ಸಾಧ್ಯ ಉಂಡಾಗ ನಾವು ಯಾರು ಮಾಡಿಟ್ಕೊಂಡು ಅಂಚಿನ ಯೋಚನೆ ಏನ ಮನಸ್ಸು ನಿಂತ ಬತ್ತದಿತ್ತು ನಿಮ್ಗೆ ಯಾಪ ಆಹಾರ ಯಾಪ ಪೋಹಾರ ಮೂತಿ ಮುಕ್ಕಾಲಗಳಿಗೆ ಕೂಡ ಯೋಚನೆ ಸುಳ್ಳು ಬಂದಿಲ್ಲ ಈ ಧರ್ಮಸ್ಥಳವನ್ನು ಅವನೇ ಯೋರಪ್ಪ ಆ ಯೋಚನೆ ಯಾರು ಮಾಯಾ ಶಕ್ತಿ ಅಲ್ಪ ಎಲ್ಲಿನ ಇತ್ತೆ ಕಷ್ಟ ಅಲ್ಪ ಎಷ್ಟು ಅರಿಕೆ ಬರ್ಬೋದು ಅವಶ್ಯಕತೆನೇ ಇಚ್ಚಿ ಈ ವ್ಯಕ್ತಿ ಹೆಣ್ಣು ವಿಷಯ ಚಿಂತನೆ ಅತ್ತೊಂದು ಬಣ್ಣನ ಯಾವ ನಿತ್ಯ ಅಲ್ಲ ಅಂದ ಅಲ್ಲ ಅವೇ ರೀತಿ ಒರಿಯೋರಿನ ಮಾನಸಿಕ ಚಿಂತನೆ ಅಪ್ಪಗಪ್ಪ ಬಂಡನು ತೆರಿಪಾದ ಕೊಡ್ತಾ ಈಗ ವಚನ ಕೊಡ್ಕೊಂಡು ಶಕ್ತಿ ಮಾಮೂಲ ಶಕ್ತಿ ಅನ್ನ ಶಕ್ತಿ ಉಂಡದು ಕಲ್ಲಿನ ಸರಿ ಸಂಟ ಇರ್ತದೆ ಸತ್ಯ ವಚನ ಹಪ್ಪ ಯಾರು ಅಂಜತೆ ಅಂಜಾದ ಯಾರು ದಯಗೊಂಡ ಸಂಸಾರ ಅಪ್ಪ ಏಳು ಈ ಮಣ್ಣಲ್ಲಿ ರೂಪದ ಶಕ್ತಿಯ ತ್ರಿವೇಣಿ ಸಂಗಮದ ಲೆಕ್ಕ ಕಟಿಲ ಉಳ್ಳಾದಿ ಆದಿ ಉಳ್ಳಾದ ದುರ್ಗಾ ಪರಮೇಶ್ವರಿ ಆದಿ ಜೈನ ಸಾಮ್ರಾಜ್ಯದ ಉಳ್ಳಾದಿ ಆದಿ ಈ ಮಣ್ಣಡಿ ಯಾನುಳ್ಳೆ ಎಂಜನೆ ಎನ್ನ ಒತ್ತಡ ಆಗ ಶೇಷವುಳ್ಳೆಯನ್ನ ತಲೆಪಟ್ಟು ನನ್ನ ಪ್ರಧಾನ ದೀವ ಹುಳಿಗೆ ಹುಳಿಗೆ ಅಪ್ಪೆ ಉಂಟಾದಿ ಮೂಲಕಟ್ಟು ಪ್ರಕಾರ ತಂದಿದ್ದಾರೆ ಪುಷ್ಪ ಸೇವೆ ಅಗ್ನಿ ಸೇವೆ ಆಯುಧ ಸೇವೆ ಸಂತೋಷ ಸ್ವೀಕಾರ ಮಕ್ಕಳೇ ಕಾರಣ ಅಂಜನೆ ಈ ರೂಪಡಿ ಸಂತೋಷ ಈ ರೂಪಡಿ ಆವಡಂಗಾಂಡ ಕಾರಣ ಏನನ್ನು ಗೊತ್ತಿಲ್ಲ ಅಪ್ಪನ ನೋಡಿ ನಂಬುದು ಅಪ್ಪನ ಪೂರ್ವ ಪೋಲಿಗೆ ಹೊಸಡುವರೆಂಟು ತೋಡು ಈ ಕ್ಷೇತ್ರದಿಂದ ನಮ್ಮನ್ನ ಅಪ್ಪನ ಸಾಲಿಗೆ ಅಡ್ಡೆ ಆಡ್ಕೊಂಡು ಭಕ್ತಿನ ಕೂಡ ಸೇವೆ ಕೊಟ್ಟು ಮಧ್ಯಾಹ್ನ ಕೊಟ್ಟು ಕಾಣೆದು ಕೊಟ್ಟು ಮಾತೇನ ಸಂಸಾರ ಆ ಸಂಸಾರ ಒಡಕ್ಕೆ ಬರಂದಾಕ ನಮ್ಮ ನಾಲ್ಕು ಇಂಬೋದು ಎಲ್ಲ ಕ್ಷೇತ್ರ ಆ ರೂಪದ ಬೆಳಗಂದುಂಡ ಅಂಜನೆ ಈ ಕ್ಷೇತ್ರ ಬೆಳಗಿನ ಕಾರಣವಾದ ಸಮಸ್ತ ಜನ ಭಕ್ತ ಸಂದ್ರೆ ಲಕ್ಷಣ ಮತ್ತು ಈ ನಾವು ತಲೆಗಾತಂದು ಬರ್ತೇವೆ ಪೂರ್ವ ಕಟ್ಟು ಪ್ರಕಾರ ಐನು ಸುತ್ತ ಬಲಿಬಿದಾಡ್ಭವನ
ಕ್ಷೇತ್ರ ಈ ರೀತಿ ಮಾತ್ರ ಕಾರಣ ಆದರೆ ಅಗಲೇ ಮುಂಜೆ ಬಾಲ ಈ ಕ್ಷೇತ್ರ ಕೊಂಡ 10 ಬಾಲ ಅಗಲೇ ಲಕ್ಷ ಕೊಡ್ಕೊಡ್ತೀವಿ ನನ್ನ ಮುಂದೆ ಹೆಚ್ಚಿನ ಕ್ಷೇತ್ರ ಮತ್ತು ನಮ್ಮ ಸಂಸಾರಗಳಿಗೆ ಸಂಪಾದನೆ ಆರೋಗ್ಯ ಇಷ್ಟಾದ ಸಿದ್ಧಿವಂತೆ ಈ ಸ್ಥಳದ ಕೀರ್ತಿ ಮೇರೆ ಮುಂದೆ ಮತ್ತೆ ಈ ಸ್ಥಳದ ಕ್ಷೇತ್ರದ ಅಮ್ಮ ಸಂಸಾರದ ಸಿದ್ಧಿ ಮಾಡ್ಕೊಂಡು ಇಷ್ಟಾದ ಸಿದ್ಧಿವಂತೆ ಈ ಧರ್ಮಸ್ಥಳಕ್ಕೆ ಏನು ಮುಂದೆ ಸಿದ್ಧಿದಾದ ಕಡೆ ಅವರಾದ ಮೇರೆ ಮುಂದೆ ಸ್ವಲ್ಪ ಹಾಕೊಂಡು ನಮಗೆ ಸೋಮೇಶ್ವರ ಅವೇ ರೀತಿ ಹೊಸತ್ತು ಬಳಸ್ತಾನ ಸೋಮನಾಥನೇ ಹಿರಿಯದ ಈ ಮನೆ ಭಕ್ತನ ಸೋಮನಾಥ ಎಂಟಿನ ಸಂಬಂಧ ಎಂಟು ಈ ಮಣ್ಣಲ್ಲ ಮನುಷ್ಯನ ಸಂಕಲ್ಪ ನಿರಾದ ಭಕ್ತಿನಿಯರೇ ಸೋಮನಾಥ ಅವೇ ಪ್ರಸಾದ ಇವಾಗ ಕ್ಷೇತ್ರ ವಿಚಾರ ಈ ಕ್ಷೇತ್ರ ವಿಚಾರ ತರ್ಪಾವಡದಲ್ಲಿ ಕೊರಲಾವಡ ಈ ಕ್ಷೇತ್ರದಲ್ಲಿ ಸಮಸ್ಯೆ ಮಾಡ್ಬಿಡ ಇಜ್ಜಿ ಹುಂಡು ಇಜ್ಜಿಂದ ಬಂದೆ ಶತ್ರು ಬಾಧಲು ಹುಂಡು ಆ ಶತ್ರುನು ಬಾಧೆ ನಿವಾರಣೆ ಆಗ್ಬರೆ ಉಗ್ಗೆಗೆ ಮಲ್ಲ ಸಂಗತಿ ಆಗ್ತದೆ ಈಗ ಮುನಿಂಡ ದುರ್ಗತಿಯೇ ಕೊಂತೆ ತುಂಬ ಬೇರೆ ಅಪ್ಪನ ಸಾಂಗಡು ತೂದು ಬುಕ್ಕ ಮುನಿಪೆ ಆ ವಿಚಾರ ಭಯದಾರಿ ಭಯ ಉಪ್ಪು ನೀರು ಅಪ್ಪೆಗಳ ಏರು ತಪ್ಪು ಮಾಡ್ತಾರೆ ಅಪ್ಪ ಶಾಪ ಮಾಡ್ಕೊಂಡು ಭಯ ಅಪ್ಪೆಗಳ ತಪ್ಪು ಮಾಡ್ಬಾರ್ದು ಹೇಳಿ ಅಪ್ಪೆಗೆ ಅತ್ತೆ ಅಂಚಿನ ವಿಚಾರ ಕಟ್ಟು ಪ್ರಕಾರ ಬ್ರಹ್ಮ ಸಂಸಾರವು ಕಟ್ಟು ಪ್ರಸಾದ ಐಬಗ ಗುಪ್ತರಿಗೆ ಅಂಜೆ ಶುದ್ಧ ಮುತ್ತಿಗೆ ಬಲೆ ಪ್ರಸಾದ ಕಟ್ಟು ಪ್ರಕಾರ ಪ್ರಸಾದ ಕಟ್ಟು ಪ್ರಕಾರ ಪ್ರಸಾದ ಪೂರ ಕಟ್ಟು ಪ್ರಕಾರ ಪ್ರಸಾದ ಉಳ್ಳಾದಿಂದ ಹೈಕ ಆದಿಲಿದ್ದೆ ಅದ್ಯ ಅಂತ್ಯಲಕ್ಕೆ ಮಧ್ಯಾಲಕ್ಕೆ ಅನ್ನೋ ಶಕ್ತಿ ಅನ್ನತ್ತೆ ಉಂಡು ಬಂದಿಲ್ಲ ಯಾನೆ ಕುಂಡು ಮಕ್ಕಳು ಆನೆ ಬಂದ ಶಕ್ತಿ ಅಂಜಾದ ಈ ಕ್ಷೇತ್ರ ಏನ ಪೂಜೆ ಪುರಸ್ಕಾರ ಅದು ನಡ್ಕೊಡು ಇಂಕಲ್ಲ ಸ್ಥಿತಿ ಅವೇ ಪ್ರಕಾರ ಹಿಂಗೆ ನೂತನವಾಗಿ ನಂಗೆ ಶಾಸ್ತ್ರೋಕ್ತವಾಗಿ ನಂತರ ನಿರ್ಮಾಣ ಗುರುಗುಡಿ ನಿರ್ಮಾಣ ಸಂದರ್ಭ ಹಿಂಗೆ ಶಾಸ್ತ್ರೋಕ್ತವಾದ ಏನು ಕೆಲವು ಸೇವೆ ಮಕ್ಕಳನ್ನ ಸೋಡಸೋಗ ಸೇವೆ ಮಕ್ಕಳು ಪ್ರಸನ್ನ ಮಕ್ಕಳು ಅಕ್ಕಳಿಗೆ ಸ್ವೀಕಾರವಂತ ಶಕ್ತಿ ಅವ ಎಲ್ಲ ಸಂಕಲ್ಪ ಪ್ರಕಾರ ಈ ಮಂಡಳಿ ಎಲ್ಲ ಸೇವೆ ಮಾಡ್ತಾರೆ ಜಗದು ಬೈದನೆ ಹೆಮ್ಮಲ್ಪ ಸಂತೋಷವೇ ಸ್ವೀಕಾರ ಅಂತಂದೆ ಈಗಿನ ಕೀರ್ತಿನ ಹೊಂದ ಪಾಲ್ಪಾದ ಈ ಮಂಡಳಿ ಏನು ಕೊರ್ಪಣಂಚಿನ ಈ ಸೋಡಸೋಗ ಅದ್ಯಾಗ ಸ್ವೀಕಾರ ಮಾಡ್ತಂದು ಪ್ರಸನ್ನರಾದ ಈ ಸಾನ್ನಿಧ್ಯ ನೀರು ಕೊಯ್ಗಟ್ಟೆ ಬದ್ದಡೆ ಮಾವಿಡ ರಕ್ಷಣಾ ಕಠಿಣ ಉಳ್ಳಾಗಿ ಏನು ಸ್ವಲ್ಪ ಅದು ನಮ್ಮ ಎಲ್ಲ ಪ್ರಾಯದ ಬಾರ ಆಟ ಬ್ರಹ್ಮವಂಶ ಎಂಗ್ಲೇ ಕೂಡ ಆಗಿದೆ ಈ ಗ್ರಾಮದ ನಮ್ಮ ದುಂಬು ಅದನ್ನು ಮೇಲ್ಪಾವಳಕ್ಕೆ ಹಪ್ಪಕ್ಕೆ ಎಂಗ್ಲಿಗೆ ಈ ಗ್ರಾಮದಲ್ಲಿ ಬ್ರಹ್ಮವಂಶ ಬೋರ್ಡು ವೈದ್ಯನಾಥಗಳ ಹಿಂದೆ ಬೋಡತ್ತೆ ಅಪ್ಪ ಬ್ರಾಹ್ಮಣ ಸಂಸಾರ ಅದು ಏನು 20 ವರ್ಷ ವೈದ್ಯನಾಥರ ಯಾವ ಏನು ದುಂಬುದಿ ಒಂದು ಈ ಮಣ್ಣು ಮೇಲ್ಪಾವ ಭಯವಾಗ್ಬಿಡ್ತು ಸಂಸಾರ ನಿವಾರಣೆ ಅಂಜನೆ ಈ ಕ್ಷೇತ್ರದ ಮಾತ್ರ ಅವಳು ನೀಚ ಶಕ್ತಿಗಳು ಬಾಧಲು ದೂರ ಆಗಲಿಕ್ಕೆ ಈ ಸಾರಿ ಎಲ್ಲ ಪ್ರಭಾವಗಳು ಮತ್ತು ಅಡಿಗೆ ವರ್ಷದ ವರ್ಷ ಮಣ್ಣಿ ಏನು ಮಾಡ್ಕೊಂಡು ಅನ್ನಪೂರ್ಣೇನ ಅರ್ಥ ಅರ್ಧನೇ ವಿವಾಹನತ್ತೆ ಅಮೃತ ವಚನ ಬಂದು ಬೇರೆ ಆ ನೋಡಿನ ದಿಕ್ಕಾಯ್ತದ ನೋಡ ಈ ಬಂಗಡೆ ಬರ್ನ ಅಕ್ಷಯ ಭಾಗದಲ್ಲಿ ಅನ್ನಪೂರ್ಣ ರುಚಿ ಕಟ್ಟು ಅವು ಅನ್ನಪೂರ್ಣೆ ವಿಶ್ವಡೇ ಅನ್ನಪೂರ್ಣೆ ವಿವಾಹ ಮತ್ತು ಅಡಿಗೆ ಕೊಯ್ನಟ್ಟು ಭತ್ತನಾಡಿ ನಿಮ್ಮ ಮಣ್ಣದ ಕಟಿಲ ಉಳ್ಳಾಗಿ ಯುಗಾ ಪರಮೇಶ್ವರ ಮೆರಪಾವದವರಿಗೆ ಮತ್ತು ಅಡಿಗೆ ಕೊಡಕ್ಕೆ ಬರಲಿಕ್ಕೆ ಕೊಯ್ನಟ್ಟು ಭತ್ತನಾಡಿ ರಕ್ಷಣೆ ಮತ್ತು ಏಕಭಕ್ತಿ ಗಂಜರು ಕೂಡ ಏಕರಾಶಿ ಎಲ್ಲ ಆದಿಕ್ಷೇತ್ರ ಕಡಿಲ ನೋಡಿ ಈ ವರ್ಷ ಪ್ರತಿ ಆರಾಧನೆ ಇಲ್ಲಲ್ಲ ಆರಾಧನೆ ವಿವಾಹ ಮಾಡುತ್ತೀಯ ಮಾಯದ ಕಿತ್ತೋಳು ಎಲ್ಲ ಆರಾಧನೆ ಮಾತನಾಡಿ ಸತ್ಯತೆ ಆದರೆ ಒಂದು ಚಿಂತೆ ಒಂದು ರೇಪಾಟ ಕಾರ್ಯ ಕೂಡಿದ್ದ ಅಪ್ಪ ಕೈ ಆದಿಸ್ಥಾನ ಸೇವೆ ಸತ್ಯ ಈ ಮನೆ ಯಾವ ಈ ಮನೆ ನೋಡಿಕೊಟ್ಟ ಸೇವೆ ಸಂಕ್ರಮಣ ಸೇವೆ
2 ವರ್ಷ ಉಳಿದು ಮಂಜಿ ಕೊಡ್ತಾನೆ ಬೇರೆ ಡಬ್ಬಿಗೆ ಕೊಡ್ತೇನೆ ಅಪ್ಪಗೆ ಸಂತೋಷ ಸ್ವರೂಪ ಬೇರೆ ಗಂಜಿ ಕೊಡ್ತೇನೆ ಅವು ಕೈವಾಣಿ ಕಾರ್ಯ ಭಯ ಉಡೆತ್ತಾದ ಕೊಡ್ತೇನೆ ಅಪ್ಪ ಉಳ್ಳಾದಿರೋ ನಮ್ಮನೆ ಕೊಟ್ಟಾದ ಸಾನ್ನಿಧ್ಯ ಸಾನ್ನಿಧ್ಯ ಸಹಕಾರ ಅವರಿಗೆ ನಿಖಿಲ ಸಹಕಾರಕ್ಕೇನು ಅಪ್ಪ ಉನ್ನತಿ ಒಂದು ಒಂಜಿ ಪಾಲ್ಗೊಂಡು 10 ಪಾಲು ಅಪ್ಪ ಕೊಟ್ಟು ವ್ಯವಹಾರಗಳಿಗೆ ನಮ್ಮ ಚಾಕಿಂದು ಕೂಡ ಸಂತೋಷ ಉಂಟು ಅವಳ ವೈದ್ಯನಾಥದ್ದು ಅಂತೆ ಪಾಲು ಕೂಡ ಕಮ್ಮಿ ಆಗ್ತದೆ ಚಾಕಿಂದು ವಿಚಾರ ಬಾಕಿ ಮಾತ್ರ ಚಾಕಿದ್ದು ಮಾತ್ರ ಸಂತೋಷ ಉಂಟು ವಿವಾಹ ಆವುಡ ಚಿಂತನೆ ಪ್ರಕಾರ ಸೇರಿಂದ ಅವು ಮತ್ತೊಂದು ಕೂಡ ಏನು ಮಾತ್ರ ಸೇವೆಗಳ ಪ್ರಸಾದ ಬರು ಸಂತುಲಿದ್ದಾರೆ ಮಾಂಗಲ್ಯ ಭಾಗ್ಯ ಜನಗಳ ಮಾಂಗಲ್ಯ ಭಾಗ್ಯ ಸಂತಾನ ಭಾಗ್ಯ ಜನ ಸಂತಾನ ಭಾಗ್ಯ ಆಯುಷ್ಯ ಜನಗಳ ಆಯುಷ್ಯ ಸಂಪತ್ತು ಅಂಚಿನ ವಿದ್ಯೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವಿ ಅದು ತ್ರೈರೂಪಿಣಿಯಾದ ಈ ಕ್ಷೇತ್ರದ ಏಕರೂಪದ ದುರ್ಗಾಧರ ಅಪ್ಪೆ ಆದ್ಮೇಲೆ ಗೊತ್ತಾನೆ ಅಪ್ಪೆ ಅದನ್ನು ಏಕೋ ಕಾರಣ ಸಂತಾನದ ದಾಂಪತ್ಯ ಜೀವನ ಆನಂದ ಸಂತಾನವಾಗಿ ಇರ್ತೇನೆ ಸಂತಾನಗಳು ಅಪ್ಪೆಯನ್ನು ಒಂದು ದಿವಸ ನಿಂತಳು ಪೂರ್ವದ ಮಾರಿಯಮ್ಮ ಬೇಕತ್ತು ಈ ಮಣ್ಣೆಲ್ಲ ಕಟ್ಟಿದ ಉಳಾದ ಬೇಕತ್ತು ಸಂತಾನ ಪ್ರಾಪ್ತಿ ಪ್ರಸಾದ ಭಕ್ತನಡೆಗೆ ಎಂದು 14 ದಿನದಲ್ಲಿ ಹೆಣ್ಣು ಪ್ರಸಾದ ಫಲವಾಗಿ ಆದ ಸಂತಾನ ಪ್ರಾಪ್ತಿ ಬಾಳೆ ಅನುಗ್ರಹ ಮಾಡ್ತಾನೆ ಅಪ್ಪೆಯ ಆ ಪ್ರಕಾರ ಆ ಕ್ಷೇತ್ರದ ಭಕ್ತಿ ಮರಪಂಡಿ ಸನ್ನಿಧಾನ ಅಪ್ಪೆ ಪ್ರಸಾದ ಜನ ಬಾಳೆ ಜಾವಡು ಮಾಡಿದ ಪ್ರಯತ್ನ ತುಂಬ ಸಿದ್ಧಪಟ್ಟು ಭಕ್ತಿನ ಅಲ್ಲಿ ಈ ಕ್ಷೇತ್ರ ಓಡುವರಾಯ ಸೇವೆ ಸಾಕಾರ ಫಲ ಪುಷ್ಪ ಎಂಜಿನ ಬೋಡ ಉತ್ತಾನ ಸಂಸಾರ ಕೊನೆಗೆ ಒಂದು ಬಾಲಕ 10 ಬಾಲ ಕೊಟ್ಟಿರೋ
ಸಂಸಾರ ಪಂಚಾಮೃತ ಫಲ ಸ್ವೀಕಾರ ಮತ್ತೊಂದು ಸಂತೋಷ ನೀಳವನ್ನು ಕಟ್ಟತಿ ಕಟ್ಟ ಪ್ರಕಾರ ಆಯುಧನು ಒಪ್ಪಿಸಾವು ಪ್ರಕಾರ ಸಂಸಾರ ಪಂಚಾಮೃತ ಫಲ ಸಂತೋಷ ಸ್ವೀಕಾರ ಮತ್ತೊಂದು ಪೂರ್ವ ಕಟ್ಟ ಪ್ರಕಾರ ನೀಳ